ಕಸ್ತೂರಿ ರಂಗನ್ ವರದಿ ಜಾರಿಗೆ ಬಂದರೆ ಎಲ್ಲ ಗ್ರಾಮಗಳು ಕೂಡ ಧರಣಿ ನಡೆಸಿ ಮನವಿ ಸಲ್ಲಿಸಲಿದ್ದೇವೆ ಎಂದು ಮಲೆನಾಡು ಹಿತರಕ್ಷಣಾ ಸಂಚಾಲಕ ಕಿಶೋರ್ ಶಿರಾಟಿ ಅವರು ಹೇಳಿದರು. ಅವರು ಕಳೆಂಜ ಗ್ರಾಮ ಪಂಚಾಯತ್ನ ಎದುರಿನಲ್ಲಿ ಧರಣಿ ನಡೆಸಿ ಮನವಿ ಸಲ್ಲಿಸಿ ಮಾತನಾಡಿ, ಈಗಾಗಲೇ ಕಳೆಂಜ ಗ್ರಾಮ ಪಂಚಾಯತ್ನಲ್ಲಿ ಮನವಿ ಸಲ್ಲಿಸಿದ್ದೇವೆ. ಇದರ ಬಳಿಕ ಉಳಿದ 16 ಗ್ರಾಮಗಳಲ್ಲಿ ಕೂಡ ಧರಣಿ ನಡೆಸಿ ಮನವಿಯನ್ನ ಸಲ್ಲಿಸುತ್ತೇವೆ. ಕಸ್ತೂರಿ ರಂಗನ್ ವರದಿ ಜಾರಿಗೆ ಬಂದರೆ ಗ್ರಾಮಗಳು ಪೂರ್ತಿ ಅರಣ್ಯಗಳ ಪಾಲಾಗುವ ಸಂಭವವಿದೆ. ಅಲ್ಲದೆ ಮೂಲಭೂತ ಸೌಕರ್ಯವಿಲ್ಲದೆ ಒಕ್ಕಲು ಎದ್ದು ಹೋಗುವ ಪರಿಸ್ಥಿತಿ ಎದುರಾಗಲಿದೆ ಎಂದರು. ನಾವು ಈ ಸಲ ಚುನಾವಣೆ ಸಂದರ್ಭದಲ್ಲಿ ನೀತಿ ಸಂಹಿತೆ ಇರುವುದರಿಂದ ಎಲ್ಲ ಗ್ರಾಮ ಪಂಚಾಯತಿನ ಎದುರುಗಡೆ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಧರಣಿ ಸತ್ಯಾಗ್ರಹ ಇವತ್ತು ಕಾನೂನು ಚೌಕಟ್ಟಲ್ಲಿ ಒಂದು ಇದನ್ನು ವಿರೋಧಿಸುವಂಥ ಸಂದೇಶ ಸರ್ಕಾರಕ್ಕೆ ಮುಟ್ಟಿಸಬೇಕೆಂಬ ನಿಟ್ಟಿನಲ್ಲಿ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಧರಣಿ. ಆ ದೃಷ್ಟಿಯಲ್ಲಿ ಇವತ್ತು ಈ ಕಳಂಜ ಗ್ರಾಮ ಪಂಚಾಯತಿನ ವ್ಯಾಪ್ತಿಯಲ್ಲಿ ಧರಣಿ ಸತ್ಯಾಗ್ರಹ ಮಾಡಿ ಮನವಿ ಸಲ್ಲಿಸಿ ಆಯಿತು. ಇನ್ನು ಉಳಿದ 17 ಗ್ರಾಮದ ಅಲ್ಲಿ ಈಗ 2 ಗ್ರಾಮ 1 ಗ್ರಾಮ ಆಯಿತು. ಇನ್ನು ಉಳಿದ 16 ಗ್ರಾಮದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ಎದುರುಗಡೆ ಧರಣಿ ಪ್ರತಿಭಟಿಸಿ ಧರಣಿ ಸತ್ಯಾಗ್ರಹ ಮಾಡಿ ಮನವಿ ಸಲ್ಲಿಸಲಿಕ್ಕಿದ್ದೇವೆ. ಯಾಕಂದರೆ ಇವತ್ತಿನ ಈ ಕಸ್ತೂರಂಗನ ವರದಿ ಬಂದರೆ ಮುಂದೆ ಈ ಎಲ್ಲ ಗ್ರಾಮಗಳು ಕೂಡ ಪೂರ್ತಿ ಅರಣ್ಯ ಆಗುವಂಥ ಸಂಭವ ಇದೆ. ಮತ್ತು ಮೂಲಭೂತ ಸೌಕರ್ಯ ಇಲ್ಲದೆ ಜನರು ತಾನಾಗಿ ಒಕ್ಕಲು ಎದ್ದು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗುವುದನ್ನು ಮುಂಚಿತವಾಗಿ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೆ ಕಸ್ತೂರಂಗನ ವರದಿಯನ್ನು ಜಾರಿ ಮಾಡಲಿಕ್ಕೆ ಬಿಡುವುದಿಲ್ಲ ಎಂಬುದು ಎಲ್ಲ ರೈತಾಪಿ ಮನೆಗಳಲ್ಲಿ ಒಂದು ಪ್ರತಿಜ್ಞೆ ಮಾಡುವ ನಿಟ್ಟಿನಲ್ಲಿ ನಾವು ಈಗ ಹಮ್ಮಿಕೊಳ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಎಲ್ಲ ರೈತರು ಗ್ರಾಮ ಪಂಚಾಯತಿನ ಮುಂದೆ ಬಂದು ಪ್ರತಿಜ್ಞಾ ಕಾರ್ಯಕ್ರಮ ಅಂತ ಒಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಧರಣಿ ಸತ್ಯಾಗ್ರಹದಲ್ಲಿ ಮಲೆನಾಡು ಹಿತರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.